ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ವತಿಯಿಂದ ಜೆರಂಟಾಲಜಿಕಲ್ ಸೋಷಿಯಲ್ ವರ್ಕ್ ಫಾರಂನ ಉದ್ಘಾಟನಾ ಸಮಾರಂಭವು ನಡೆಯಿತು. ಮಂಗಳೂರಿನ ವೆಲೆನ್ಸಿಯಾದ ವಿಶ್ವಾಸ್ ಹೆಲ್ಪ್ ಲೈನ್ನ ಸಂಯೋಜಕರಾದ ಲಿಡ್ವಿನ್ ಲೋಪಾ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಹಿರಿಯ ನಾಗರಿಕರನ್ನ ಅರಿತುಕೊಳ್ಳುವುದರ ಮಹತ್ವ ಹಾಗೂ ಅವರೊಂದಿಗೆ ಸಂವಹನ ನಡೆಸಿದಾಗ ಅವರಲ್ಲಿರುವ ಭಾವನೆಗಳನ್ನು ಅರಿತುಕೊಳ್ಳುವ ಬಗ್ಗೆ ಮಾಹಿತಿಯನ್ನ ನೀಡಿದರು. ಅಧ್ಯಾಪಕ ಸಂಚಾಲಕರಾದ ಡಾಕ್ಟರ್ ಪ್ರದೀಪ್ ಎಂಟಿ ಅವರು ಕಾರ್ಯಕ್ರಮದ ಉದ್ದೇಶಗಳನ್ನು ಪರಿಚಯಿಸಿದರು. ಸಂಸ್ಥೆಯ ಡೀನ್ ಡಾಕ್ಟರ್ ಲವಿನಾ ಡಿಮೆಲ್ಲೋ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಚಾಲಕರಾದ ಜೀವನ್, ಬಿಎಸ್ಡಬ್ಲ್ಯೂ, ಎಂಎಸ್ಡಬ್ಲ್ಯೂ ಮತ್ತು ಬಿಎ ಇದರ ಉಪನ್ಯಾಸಕರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.